ಕೆಜಿಎಫ್ ಇಡೀ ಬಣ್ಣದ ಜಗತ್ತೇ ಸ್ಯಾಂಡಲ್ವುಡ್ನತ್ತ ನೋಡುವಂತೆ ಮಾಡಿದ ಕನ್ನಡದ ಹೆಮ್ಮೆಯ ಚಿತ್ರ. ಕನ್ನಡಿಗರ ತಾಕತ್ತು ಏನೆಂಬುದನ್ನು ನಿರ್ದೇಶಕ ಪ್ರಶಾಂತ್ ನೀಲ್ ಇಡೀ ಜಗತ್ತಿಗೆ ತೋರಿಸಿದ್ದಾರೆ. 100 ಕೋಟಿ ಕ್ಲಬ್ ಸೇರಿದ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಕೆಜಿಎಫ್ನ ಮುಂದುವರಿದ ಭಾಗ ಕೆಜಿಎಫ್ 2 ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಆದರೆ ಇದೀಗ ನಿರ್ದೇಶಕ ಪ್ರಶಾಂತ್ ನೀಲ್ ಮಾಡಿರೋ ಎಡವಟ್ಟಿನಿಂದ ಕೆಜಿಎಫ್ 2 ಮಕಾಡೆ ಮಲಗೋದು ಪಕ್ಕಾಗಿದೆ. ಕೆಜಿಎಫ್ ಅಧ್ಯಾಯ 1ರಲ್ಲಿ ಅನಂತನಾಗ್ ಅವರು ನಿಭಾಯಿಸಿದ ಪಾತ್ರವನ್ನು ಕೆಜಿಎಫ್ 2ನಲ್ಲಿ ಪ್ರಕಾಶ್ ರೈ ನಿರ್ವಹಿಸಲಿದ್ದಾರೆ. ಹೀಗಾಗಿ ಚಿತ್ರದ ವಿರುದ್ಧ ಜನರೇ ಬಾಯ್ಕಾಟ್ ಅಭಿಯಾನವನ್ನು ನಡೆಸುತ್ತಿದ್ದಾರೆ. ಸ್ವತಃ ಯಶ್ ಅಭಿಮಾನಿಗಳು ಕೂಡ ಪ್ರಶಾಂತ್ ನೀಲ್ ನಡೆಯಿಂದ ಬೇಸರಗೊಂಡಿದ್ದು ನಗರ ನಕ್ಸಲ್ ಅನ್ನು ಚಿತ್ರದಲ್ಲಿ ಹಾಕೋಬೇಡಿ ಎಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಿಷ್ಣುದಾದ ಅಭಿಮಾನಿ ಯಶ್, ಯಶ್ ಅಭಿಮಾನಿ ನಾನು. ಆದರೆ ಎಲ್ಲೂ ಚಾನ್ಸ್ ಇಲ್ಲದೆ ರಾಜಕೀಯದಲ್ಲೂ ಮಕಾಡೆ ಮಲಗಿದ ಪ್ರಕಾಶ್ ರಾಜ್ ಅನ್ನು ನಗರ ನಕ್ಸಲ್ ಊಸರವಳ್ಳಿ ತರ ಬಂದು ನಟಿಸಿರೋ ಕೆಜಿಎಫ್ 2ನ ಕೇವಲ ಅವನೊಬ್ಬನ ಕಾರಣಕ್ಕೆ ವಿರೋಧಿಸ್ತಾ ಇದ್ದೇನೆ. ಎಲ್ಲಕ್ಕಿಂತ ದೇಶ ಮೊದಲು ಯೋಚಿಸಿ, ಇನ್ನು ಕಾಲ ಮಿಂಚಿಲ್ಲ ಎಂದು ಯಶ್ ಅಭಿಮಾನಿಯೊಬ್ಬರು ಪ್ರಶಾಂತ್ ನೀಲ್ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದೊಂದು ಸ್ಯಾಂಪಲ್ ಅಷ್ಟೇ. ಇಂತಹ ಅದೆಷ್ಟೋ ಮನವಿಗಳು ಪ್ರಶಾಂತ್ ನೀಲ್ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಮಾಡ್ತಿದ್ದಾರೆ. ಹಾಗೆ ನೋಡಿದ್ರೆ ಪ್ರಕಾಶ್ ರೈ ಬರೀ ನಗರ ನಕ್ಸಲ್ ಮಾತ್ರವಲ್ಲ, ಹಿಂದೂ ವಿರೋಧಿ, ರಾಜ್ಯ ವಿರೋಧಿ, ದೇಶದ ಬಗ್ಗೆ ಚಕಾರ ಎತ್ತುವವನು. ಇತ್ತೀಚೆಗೆ ಕೇರಳದಲ್ಲಷ್ಟೇ ಭಯವಿಲ್ಲದೆ ಉಸಿರಾಡಬಲ್ಲೆ ಎಂದು ಹೇಳಿದ್ದ. ಮತ್ಯಾಕೆ ಕೆಜಿಎಫ್ಗಾಗಿ ಕರ್ನಾಟಕಕ್ಕೆ ಬಂದೆ ಎಂದು ಒಂದಿಷ್ಟು ಮಂದಿ ಕೇಳ್ತಿದ್ದಾರೆ. ಕನ್ನಡದ ಬಹುನಿರೀಕ್ಷಿತ ಚಿತ್ರ ಕೆಜಿಎಫ್ ನಿಜ. ಯಶ್ಗಾಗಿ ನಾವು ಕೂಡ ಕಾತರದಿಂದ ಕಾಯ್ತಿದ್ದೇವೆ. ಕನ್ನಡ ಸಿನಿಮಾ ಇಡೀ ವಿಶ್ವಕ್ಕೆ ತಲುಪಲಿ ಎನ್ನುವುದೇ ನಮ್ಮ ಆಶಯ. ಆದ್ರೆ ಪ್ರಕಾಶ್ ರಾಜ್ ಅನ್ನುವ ಅರ್ಬಲ್ ನಕ್ಸಲ್ ಅನ್ನು ಕೈಬಿಡಿ, ಆತ ಕೇರಳದಲ್ಲೇ ಸಿನಿಮಾ ಮಾಡ್ಲಿ. ಪ್ರಶಾಂತ್ ನೀಲ್, ನಿಮಗೆ ಹಿಂದೂಗಳಿಗಿಂತ ಅವನೇ ಮುಖ್ಯವಾದ್ರೆ ಬಾಯ್ಕಾಟ್ ಕೆಜಿಎಫ್ 2 ಅನ್ನುವ ಪೋಸ್ಟ್ಗಳು ಎಲ್ಲೆಡೆ ಹರಿದಾಡ್ತಿದೆ. ಹೀಗೆ 10 ಹಲವು ಪೋಸ್ಟ್ಗಳು, ಸಾವಿರಾರು ಕಾಮೆಂಟ್ಗಳು, ಲಕ್ಷಾಂತರ ಲೈಕ್ಗಳು, ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ ಬಾಯ್ಕಾಟ್ ಕೆಜಿಎಫ್ 2. ಇನ್ನಾದ್ರೂ ಪ್ರಶಾಂತ್ ನೀಲ್ ಎಚ್ಚೆತ್ತು ಪ್ರಕಾಶ್ ರೈಯನ್ನು ಚಿತ್ರದಿಂದ ಕಿಕ್ಔಟ್ ಮಾಡಿಲ್ಲ ಅಂದ್ರೆ ಹಿಂದೂಗಳೇ ಚಿತ್ರವನ್ನು ಕಿಕ್ಔಟ್ ಮಾಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅನ್ಯಾಯವಾಗಿ ಒಂದೊಳ್ಳೆ ಸಿನಿಮಾ ಪ್ರಕಾಶ್ ರೈಯಿಂದ ಹಾಳಾಗೋದು ಬೇಡ ಅನ್ನೋದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.